ಚಂದ್ರಯಾನ 3ರ ಉಡಾವಣೆ ಸಕ್ಸಸ್ ಆಗಿದ್ದು ಭಾರತದಲ್ಲಿ ಸಂಭ್ರಮಾಚರಣೆ ಇನ್ನೂ ಮುಂದುವರೆದಿದೆ. ಕರಾವಳಿ ಜಿಲ್ಲೆಯಲ್ಲಿ ಉಡುಪಿಯ ಮಲ್ಪೆ ಬೀಚ್ನಲ್ಲಿ 3 ಕಲಾವಿದರು ಇಸ್ರೋಗೆ ಸ್ಯಾಂಡ್ ಆರ್ಟ್ ಮೂಲಕ ವಿಭಿನ್ನ ರೀತಿಯಲ್ಲಿ ಗೌರವವನ್ನು ಸಲ್ಲಿಸಿದ್ದಾರೆ. ಸ್ಯಾಂಡ್ ಆರ್ಟ್ ಕಲಾವಿದರಾದ ಹರೀಶ್ ಸಾಗ ನೇತೃತ್ವದ 3 ಜನ ಇರುವ ಕಲಾವಿದರ ತಂಡ ಸುಂದರವಾದ ಆಕೃತಿ ರಚಿಸಿ ವಿಜ್ಞಾನಿಗಳಿಗೆ ಶುಭ ಕೋರಿದ್ದಾರೆ. ಹರೀಶ್ ಸಾಗ, ಸಂತೋಷ್ ಭಟ್ ಹಾಲಾಡಿ, ಉಜ್ವಲ್ ನಿಟ್ಟೆ 4 ಅಡಿ ಎತ್ತರ 7 ಅಡಿ ಅಗಲದ ಸ್ಯಾಂಡ್ ಆರ್ಟ್ ರಚಿಸಿದ್ದಾರೆ. ಬೆಳಿಗ್ಗೆ 7:30ಕ್ಕೆ ಆರಂಭವಾದ ಮರಳು ಶಿಲ್ಪಕಲೆ ಸಂಜೆ 4:30ರ ವೇಳೆಗೆ ಪೂರ್ಣಗೊಂಡಿದೆ. ಮರಳಿನಲ್ಲಿ ಚಂದ್ರಯಾನ ಉಪಗ್ರಹ, ಚಂದ್ರ, ಭೂಮಿ ಮತ್ತು ಭಾರತವನ್ನ ಮರಳಿನಲ್ಲಿ ರಚಿಸಲಾಗಿದೆ. ನೀಲಿ ಬಣ್ಣದಲ್ಲಿ ಭೂಮಿಯನ್ನ ನಿರ್ಮಾಣ ಮಾಡಿದ್ದು ವಿಶಿಷ್ಟವಾದ ಕಲಾಕೃತಿ ಎಲ್ಲರನ್ನ ಸೆಳೆಯುತ್ತಿದೆ. ಮಲ್ಪೆ ಬೀಚ್ಗೆ ಬಂದ ಪ್ರವಾಸಿಗರು ಮರಳ ಶಿಲ್ಪದ ಜೊತೆ ಫೋಟೋ ಕ್ಲಿಕ್ಕಿಸಿ ಕಲಾವಿದರಿಗೆ ಶುಭ ಕೋರಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಸಂತೋಷ ಹಂಚಿಕೊಂಡಿರುವ ಕಲಾವಿದ ಹರೀಶ್ ಸಾಗ್ ಅವರು, ನಮ್ಮ ಇಸ್ರೋದ ವಿಜ್ಞಾನಿಗಳ ಅವಿರತ ಶ್ರಮಕ್ಕೆ ಪುಟ್ಟ ಕಲಾ ಕಾಣಿಕೆ ಇದು ಎಂದು ಹೇಳಿದ್ದಾರೆ. ಚಂದ್ರಯಾನ 3 ಈಗಲೇ ನಿನ್ನೆಯಷ್ಟೇ ಯಶಸ್ವಿಯಾಗಿ ಉಡಾವಣೆಗೊಂಡಂಥ ಈ ನಮ್ಮ ಇಸ್ರೋ ತಂಡದ ವಿಜ್ಞಾನಿಗಳ ಒಂದು ಪರಿಶ್ರಮದಿಂದ ಚಂದ್ರನ ಯಾನವನ್ನು ಪ್ರಾರಂಭಿಸಿ ನಿನ್ನೆಯಷ್ಟೇ ಪಾದಾರ್ಪಣೆಗೊಂಡಿದೆ. ಈ ಒಂದು ಸುಸಂದರ್ಭದಲ್ಲಿ ನಾವು ವಿಜ್ಞಾನಿಗಳ ತಂಡದ ಒಂದು ಏನು ಅಭಿನಂದನೆ ಇದೆಯೋ ಸಲ್ಲಿಸಲಿಕ್ಕಿದೆಯೋ ಅಂಥ ಒಂದು ಅಭಿನಂದನೆಗೋಸ್ಕರವಾಗಿ ನಾವು ಕಲಾಕೃತಿಯ ಮೂಲಕ ನಾವು ಪ್ರತಿ ಸಾರಿ ಒಂದು ಮರಳು ಶಿಲ್ಪದ ಮೂಲಕ ತೋರ್ಪಡಿಸ್ತೇವೆ. ಹಾಗೆ ಈ ಬಾರಿ ಈ ಒಂದು ದೃಶ್ಯವನ್ನು ನಾವು ಈ ಮರಳು ಶಿಲ್ಪದ ಮೂಲಕ 4 ಅಡಿ ಎತ್ತರವುಳ್ಳಂಥ ಈ ಶಿಲ್ಪ 7.5 ಅಡಿ ಅಗಲ ವಿಸ್ತೀರ್ಣತೆಯನ್ನು ಹೊಂದಿರುತ್ತದೆ. ಬೆಳಿಗ್ಗೆಯಿಂದ ಪ್ರಾರಂಭಿಸತಕ್ಕಂಥ ಈ ಕೃತಿ ಸತತ 5 ತಾಸುಗಳನ್ನು ಒಳಗೊಂಡಂಥ ಈ ರಚನೆ ನಮ್ಮ ಉಡುಪಿ ಶಾಂತಿ ತಂಡದ ವತಿಯಿಂದ ನಾವು ಈ ಕಲಾಕೃತಿಯನ್ನು